ಕರ್ಕಶ ಮಾಡಿದ್ದಾಳೆ ಅವಳು. ಅಮ್ಮ ಅಂದ್ರೆ ಯಾರು? ಅಮ್ಮ ಅಂದ್ರೆ ಯಾರು? ಜನನಿ. ಜನನಿ ಅಂದ್ರೆ ಯಾರು? ಜನ್ಮ ಕೊಟ್ಟವಳು. ಮಾತೆ. ಹೌದು. ಅಮ್ಮನ ತಲೆಯನ್ನು ಕಡಿದಕ್ಕೆ ಬೇಕಾಗಿ ನನ್ನನ್ನು ಪಾಪದ ಕೂಪಕ್ಕೆ ಯಾಕಪ್ಪ ತೆಳುತ್ತಾ ಇದ್ದೀವಿ? ಆ ಕೂಪದಿಂದ ಮೇಲೆ ಅಪ್ಪ, ಒಂದು ವೇಳೆ ನನ್ನ ತಾಯಿಯ ಮೇಲೆ ನಿಮಗೆ ಮುನಿಶಿ ಉಂಟಾಗಿ ನಾವು ತಲೆಯನ್ನು ಕಡಿದಕ್ಕೆ ಬೇಕಾಗಿ ಮುಂದೆ ಹೋದ್ರೆ ನೀವು ಎರಡನೇ ಮದುವೆ ಆಗ್ಲಿಕ್ಕೆ ಮನಸ್ಸು ಮಾಡ್ಲಿಕ್ಕೂ ಸಾಕು. ಆದ್ರೆ ಅವರು ಅಮ್ಮ ಆಗುತ್ತಾರೇ ಅಪ್ಪ. ನೀನು ಹೇಳಬೇಡ. ನಾನು ಮದುವೆ ಆದೇನು ಮದುವೆ ಆಗದೇ ಇದ್ದೇನೆ ಅಪ್ಪ. ಹಾಗಾದೊಂದು ಮಾತು ಹೇಳ್ತಾ ಇದ್ದೀವಿ, ನಿಮ್ಮ ಪವಿತ್ರವಾದ ಪಾದದ ಮುಟ್ಟಿ ಹೇಳ್ತಾ ಇದ್ದೀವಿ. ಅಪ್ಪ, ತಾಯಿಯ ತಲೆಯನ್ನು ಮಾತ್ರ ಕಡಿಯುವುದಕ್ಕೆ ನಾನು ಒಳ್ಳೆ ಸಣ್ಣವನಾಗಿದ್ದಾಗ ಇದೇ ಹೆಗಲವೇನ ನಿನ್ನನ್ನು ಕುಳ್ಳಿರಿಸಿಕೊಂಡು ಕಾಡಿನಲ್ಲಿ ಸುತ್ತಾಡಿಕೊಂಡು ಬಂದಿದ್ದೆ. ಅದಕ್ಕೆ ನಾನು ಜನ ಅಲ್ಲಪ್ಪ, ನಿಮ್ಮಲ್ಲಿ ಹೇಳಿದ್ದೇನೆ ನಾನು. ನಿನ್ನನ್ನು ಮುದ್ದಿನಿಂದ ಕೊಂಡಾಟದಿಂದ ಇದೇ ಕಲ್ಲವನ್ನು ಸವರಿದರು. ಹಾಗೆ ನಾನು ಇಲ್ಲಿಗೆ ತುಳಿಯಲಿದೆ ಅಪ್ಪ. ಈಗ ಮಾತ್ರ ತುಳಿಬಾರದು ನೀನು. ಹೋಗಿ ಅಪ್ಪ, ನನ್ನ ಮೇಲೆ ನಿನಗೆ ಎಷ್ಟು ಬಂದು ನಾವು ಹೇಳಿದ ಕೆಲಸ ಮಾಡಿಕೊಂಡಿದ್ದೆ. ಹೌದಪ್ಪ. ಯಾಕೆ ಬೇಕಾದ್ರೂ ನಿನ್ನನ್ನು ಅಷ್ಟು ಚಂದದಿಂದ ಸಾಕಿದ್ದೇನೆ. ಅದಕ್ಕೆ ಗೊತ್ತಾಯ್ತಲ್ಲಪ್ಪ. ಹೌದೌದು, ನಾನು ಹೇಳಿದ ಕೆಲಸ ನೀನು ಮಾಡಿ ಪೂರೈಸಿದ್ದೇನೆ. ಯಾವ ಕೆಲಸ ಬೇಕಾದ್ರೂ ಮಾಡಿನಪ್ಪ. ನನ್ನ ಋಣವನ್ನು ನೀನು ತೀರಿಸಿದ ಹಾಗೆ ಮಾಡಿ. ಇಲ್ಲವಪ್ಪ, ತಾಯಿಯ ತಲೆಯನ್ನು ಕಡಿದು ಪಾಪ ಕಟ್ಟಿಕೊಳ್ಳಲಿಕ್ಕೆ ನಾನು ಸಿದ್ಧನಿಲ್ಲ. ತಾಯಿಯ ತಲೆಯನ್ನು ಮಾತ್ರ ಕಡಿಯಾರೆ, ಬೇರೆ ಯಾರ ತಲೆ ಬೇಕು ಹೇಳಿ. ಯಾರ ತಲೆ ಕಡೆ ಏನು ಬೇಡ. ನಿಮಗೊಂದು ತಲೆ ಇಲ್ಲ ಬೇಕಾದ್ರೆ ಯಾಕಾದ್ರೆ ಅವಳ ತಲೆ ಮತ್ತೆ ಬೇರೆ ಯಾರ ತಲೆಯೂ ಬೇಡ. ನಾನು ಒಮ್ಮೆ ಹೇಳಿದ್ರೆ ನಂದು ಏಕಬಾರ್ದು, ಇನ್ನೊಂದು ಕೇಳುವಾಗಿಲ್ಲ. ನಾನು ತಾಯಿಯ ತಲೆಯನ್ನು ಕಡಿಯಲಾರೆ. ಯಾಕೆ ಯಾಕೆ ಕಡಿಬೇಕು? ಯಾಕೆ ಕಡಿಯಲ್ಲ? ಯಾಕೆ ಕಡಿಬೇಕು? ಅವಳ ಅಂತಹ ಕೆಲಸವನ್ನು ಮಾಡಿದ್ದಾಳೆ, ನೀನು ಯಾಕೆ ಕಡಿಯೋದು? ಅಂತ ಕೆಲಸ ಮಾಡುದು ನೀವು ಬಿಟ್ಟದ್ದು ಯಾಕೆ? ಗಂಟಾಲ್ವೇ ನೀವು? ಮಗನೇ, ಕೆಣಕಬೇಡಿ, ನಾನು ನಿಮ್ಮ ಮಗ. ನಿನಗೆ ವಿಷಯ ಗೊತ್ತಿಲ್ಲ. ಗೊತ್ತಿಲ್ಲ ನಾನು ಇಲ್ಲದಿರುವ ಹೊತ್ತಿಗೆ ಅಂತಹ ಕೆಲಸಕ್ಕೆ ಮುಂದಾಗಿದ್ದಾಳೆ. ನೀನು ಎಲ್ಲಿಗೆ ಹೋಗಿದ್ದೀರಪ್ಪ? ನಾನು ಇಲ್ಲೇ ಇದ್ದೆ. ಅವನು ನೀರು ತರಲಿಕ್ಕೆ ಹೋಗಿ ನೀರು ತರಬೇಕಾ ಬೇಡ? ಯಾಕೆ ತರಲಿಲ್ಲ? ಆವಾಗ ವಿಷಯ ಗೊತ್ತಾಯ್ತು ನನಗೆ. ಅಪ್ಪ, ಹಾಗೆಲ್ಲ ಅಷ್ಟೇ ಮಾಡಬಾರ್ದು. ಈಗ ನಿನಗೆ ತಾಯಿಯ ತಲೆ ಕಡಿದ್ರೆ ಏನಾಗುತ್ತದೆ? ಏನು ಋಣಬಾಧೆ ಆಗುತ್ತದೆ? ಒಂದು ವೇಳೆ ನಾನು ಕಡಿಯದಿದ್ರೆ ನಿಮಗೆ ಏನಾಗುತ್ತದೆ? ಅಮ್ಮ ಅಂದ್ರೆ ಯಾರು? ಅಮ್ಮ ಅಂದ್ರೆ 9 ತಿಂಗಳು ಹೆತ್ತು 10ನೇ ತಿಂಗಳಲ್ಲಿ ಹೊತ್ತು ಲೋಕದ ಬೆಳಕನ್ನು ತೋರಿಸಿ ತುತ್ತಿಟ್ಟು ಮುತ್ತಿಟ್ಟು ಉಪ್ಪಿಟ್ಟು ಕಪ್ಪಿಟ್ಟು ಕಳೆದಂತ ತಾಯಿಯ ತಲೆಯನ್ನು ಕಡಿಬೇಕೆ ಹರಗಿ ಮಗನೇ, ಶಾಂಭುಲಿಂಗ ನಿನ್ನ ತಲೆಗೆ ಇಟ್ಟದ್ದು. 9 ತಿಂಗಳು ಹೆತ್ತದ್ದೆ. 9 ತಿಂಗಳು ಹೆತ್ತದ್ದೆ ಮಕ್ಕ ಹೊತ್ತದ್ದ. 10ನೇ ತಿಂಗಳಲ್ಲಿ ಹೆತ್ತು. ಹಾಗೆ ಹೇಳು. ನಿನಗೆ ಆಗುವುದಿಲ್ಲ? ಇಲ್ಲ, ಆಗುವುದೇ ಇಲ್ಲ. ನಾನು ಕೇಳಿದ್ರು ನನ್ನ ಕೋಪ ಭರಿಸಬೇಡ. ಕೋಪ ಬಂದ್ರೆ ಯಾಕಪ್ಪ? ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಏನಾಗಿತ್ತಪ್ಪ? ನಿನಗೆ ವಿಷಯ ಗೊತ್ತಿಲ್ಲ. ಗೊತ್ತಿದ್ದದ್ದು ಹೇಳಪ್ಪ. ಹಿಂದೆ ತಿರುಗಿ ನೋಡುವಾಗ ಗೊತ್ತಾಗಿತ್ತು. ಅವರೆಲ್ಲ ಮಲಗಿದ್ದಾರೆ, ಅವ್ರು ಯಾವಾಗ ಹೇಳ್ತಾರಪ್ಪ? ಅವರು ಹೇಳಂತ ಹಾಗೆ ಮಾಡ್ತೇನೆ. ಅಲ್ಲಿಗೆ ಹೋಗಿದ್ದಾರೆ ಅವರು. ಮಗನೇ, ಹಾಗಾಗಬಾರದು. ಹಿಡಿದು
ಮಾತೆಯ ನೋಡಿ ಮಾತೆಯ ನೋಡಿ ಮರುಗಿ ಮನದು ಮರುಗಿ ಮುಂದೆ ಬರಿಕ Thank you.
Thank you.